ಇವತ್ತಿನ ದಿವಸ ಬೆಳಗಿನ ಜಾವ ಕಾರ್ಕಳ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಯುಡಿಆರ್ ಪ್ರಕರಣ ದಾಖಲಾಗಿದೆ. ಕೇಸಿಂದು ಸಾರಾಂಶ ಏನಂದ್ರೆ, ಮ್ಯಾಂಗ್ಳೂರು ನಿವಾಸಿಯಾದ ದಿಲೀಪ್ ಎಂದ ಒಂದು ವ್ಯಕ್ತಿ, ಅವರು ಕಾರ್ಕಳ ಮೂಲದವರು. ಅವರು ಒಂದು ಉದ್ಯಮಿ ಹಲವು ಬಿಸ್ನೆಸ್ಗಳನ್ನು ಮಾಡಿ ಅದರಲ್ಲಿ ನಷ್ಟ ಬಂದಿದೆ. ಮತ್ತೆ ಅವರು ಅನಾರೋಗ್ಯದಿಂದ ಕಿಡ್ನಿ ಕಾಯಿಲೆಯಿಂದ ಅವರು ಇತ್ತು ಅವರ ಕಾಯಿಲೆಗೆ. ಈ ಹಿನ್ನೆಲೆಯಲ್ಲಿ ಅವರು ನಿನ್ನೆ ರಾತ್ರಿ ಸಂದರ್ಭದಲ್ಲಿ ಅವರು ಫ್ಯಾಮಿಲಿಗೆ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಅನ್ನು ಹಾಕ್ತಾರೆ, ಅವರಾಗಿ ಸೂಸೈಡ್ ಮಾಡೋಕ್ಕೆ ಹೋಗ್ತೀನಿ ಎಂದು. ತದನಂತರ ಫ್ಯಾಮಿಲಿ ಅವರು ಪೊಲೀಸರಿಗೆ ಇಂಟಿಮೇಟ್ ಮಾಡ್ತಾರೆ. ಅವರನ್ನು ವೆರಿಫೈ ಮಾಡಿ ಹುಡುಕಿ ಹೋದಾಗ ಬೆಳಗಿನ ಜಾವ ಸುಮಾರು ಒಂದು 3:30 ಸಂದರ್ಭದಲ್ಲಿ ಅವರು ರೋಡ್ ಬದಿನಲ್ಲಿ ಅವರು ಫ್ರೆಂಡ್ ಕಾರ್ನಲ್ಲಿ ಬಂದು ಅಲ್ಲಿ ಅವ್ರಿಗೂ ಮೃತದೇಹ ಇದ್ದದ್ದು ಕಂಡು ಬಂದಿದೆ. ಗಾಡಿಯನ್ನು ಓಪನ್ ಮಾಡಿ ನೋಡಿದಾಗ ಅಲ್ಲಿ ಒಂದು ವಿಷದ ಬಾಟಲನ್ನು ಇತ್ತು. ಸೊ ವಿಷವನ್ನು ಸೇವನೆ ಮಾಡಿ ತದನಂತರ ಅವರು ಅವರು ಲೈಸೆನ್ಸ್ ತಗೊಂಡಿರುವ ಸರ್ವಿಸ್ ರಿವಾಲ್ವರ್ನಲ್ಲಿ ಅವರು ಹೃದಯ ಭಾಗಕ್ಕೆ ಗುಂಡನ್ನು ಹಾರಿಸಿಕೊಂಡು ಡೆತ್ ಆಗಿದ್ದಾರೆ. ಇದರ ಸಲುವಾಗಿ ಅವರದು ಬ್ರದರ್ ಬಂದು ಒಂದು ದೂರನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಿರೋ ದೂರ ಮೇಲೆ ಯುಡಿಆರ್ ಪ್ರಕರಣ ದಾಖಲಾಗಿದೆ. ಯುಡಿಆರ್ ಮುಂದೆ ಪೋಸ್ಟ್ ಮಾರ್ಟಮ್ ವರದಿ ಬಂದ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು.